ಕೋವಿಡ್-19 ದಾತ್ರ ಬಾಕಿ ವರದಿತ್ತಿನ ದ್ವಿತೀಯ ಪಿಯುಸಿದ ಇಂಗ್ಲಿಷ್ ಪರೀಕ್ಷೆ ಗುರುವಾರ ರಾಜ್ಯದೊಡನೆ ನಡೆದನು. ಲಾಕ್ಡೌನ್ ಪೊರ್ತುಡು ಕಾಸರಗೋಡು ಕುಡ್ಲ ಗಡಿ ತಲಪಾಡಿನ ಮುಚ್ಚಿತಿತ್ತೇರು. ಗಡಿ ಭಾಗದ ದಕ್ಷಿಣ ಕನ್ನಡ ಜಿಲ್ಲೆದ ಪರೀಕ್ಷಾ ಕೇಂದ್ರಗಳನ್ನು ಅವಲಂಬಿಸಾದ ಅವಿಭಜಿತ ಜಿಲ್ಲೆ ಗಡಿನಾಡದ ಕನ್ನಡಿಗರು ಒಪ್ಪುನ ಕಾಸರಗೋಡು ಜಿಲ್ಲೆದ ವಿದ್ಯಾರ್ಥಿಗಳಲ್ಲಿ ತಂದು ಬರೆಯರೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸೂಕ್ತ ವ್ಯವಸ್ಥೆ ಮಾಡದಿದ್ದರು. ಸುಮಾರು 750 ಜನ ಗಡಿ ಜಿಲ್ಲೆದ ವಿದ್ಯಾರ್ಥಿಗಳು ಹಾಜರಾದಿದ್ದರು. ಇರತ್ರೆಡ್ಡು ಸರಕಾರಿ ಬಸ್ 11 ಶಾಲಾ ವಾಹನದ ಮೂಲಕ ಬೇತೆ ಬೇತೆ ಪರೀಕ್ಷಾ ಕೇಂದ್ರಗೆ ಲೆತಂದು ಪೋಪುನ ವ್ಯವಸ್ಥೆ ಮಾಡದಿದ್ದೇರು. ಶಿಕ್ಷಣ ಇಲಾಖೆದ 100 ಜನ ಸಿಬ್ಬಂದಿಗಳನ್ನು ನಿಯೋಜಿಸಾದಿದ್ದೇರು. ದಕ್ಷಿಣ ಕನ್ನಡ ಜಿಲ್ಲೆದ ಪರೀಕ್ಷಾ ಕೇಂದ್ರಡು 20,942 ವಿದ್ಯಾರ್ಥಿಗಳಿಗೆ ಒಟ್ಟು 51 ಪರೀಕ್ಷಾ ಕೇಂದ್ರಗಳು ತಯಾರಾದಿತ್ತಂಡು. ಈ ಬಗ್ಗೆ ಪೊಲಕ್ಕೋರ್ನ ಕೇರಳ ವಿದ್ಯಾರ್ಥಿಗಳ ಪರೀಕ್ಷಾ ಉಸ್ತುವಾರಿ ಸಂಚಾಲಕರು ಪ್ರಾಂಶುಪಾಲರು ವಿಠಲ್ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಅವಲಂಬಿಸಾದ ಗಡಿ ಭಾಗ ಅವಿಭಜಿತ ಕಾಸರಗೋಡು ಜಿಲ್ಲೆದ 1000 ಹೆಚ್ಚ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದರು. ಕೇರಳ ಗಡಿ ಪ್ರದೇಶದ ಪರೀಕ್ಷಾ ಕೇಂದ್ರಗಳಿಗೆ ವಿದ್ಯಾರ್ಥಿಗಳು ಬರೆಯರೆ ಉಭಯ ಜಿಲ್ಲಾಡಳಿತ ದಿಂಜ ವ್ಯವಸ್ಥೆ ಮಾಡದಿತ್ತಂಡು. ಪ್ರತಿಯೊಂದು ಬಸ್ಗಳ ನೋಡಲ್ ಆಫೀಸರ್ನ ನೇಮಕ ಮಾಡತಂಡು. ಕೇರಳ ಗಡಿ ಪ್ರದೇಶ ಮುಟ್ಟ ಕಾಸರಗೋಡು ಜಿಲ್ಲೆಯದು ವಾಹನ ವ್ಯವಸ್ಥೆ ಮಾಡದಿತ್ತಂಡು. ವಿದ್ಯಾರ್ಥಿಗಳು ತಲಪಾಡಿಗೆ ಬತ್ತದ ಅಲ್ಪರ್ದು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವಾಹನ ವ್ಯವಸ್ಥೆ ಮಾಡದಿತ್ತಂಡು. ವಿದ್ಯಾರ್ಥಿಗಳು ಗಡಿ ಪ್ರದೇಶಡು ಮಾತೆರ್ಲ ಕಾಂಡೆ 7 ಗಂಟೆಗೆ ಹಾಜರಾದಿತ್ತೇರು. ಪ್ರವೇಶ ಪತ್ರ, ಗುರುತದ ಚೀಟಿನ ಅಂಚನೆ, ನೀರ್ದ ಬಾಟಲ್, ತಿಂಡಿ ಬೊಕ್ಕ, ವನಸ್ಥ ಟಿಫಿನ್ ಕನಪುಲಕ ಮಾಹಿತಿ ಕೊಡ್ತಿದ್ದ. ಮಾರ್ಚ್ಡು ಪರೀಕ್ಷೆ ಬರೆಯ ರೀತಿನ 33,254 ವಿದ್ಯಾರ್ಥಿಗಳು 6,322 ವಿದ್ಯಾರ್ಥಿಗಳು ಪಿದೈ ಜಿಲ್ಲೆಡು ಪರೀಕ್ಷೆ ಬರೆಪೇರು. ಜಿಲ್ಲೆಡು ಒಟ್ಟು 20,942 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಪೇರು. ಪ್ರತಿ ಕಾಲೇಜಿಡ್ಲ ವಿದ್ಯಾರ್ಥಿಗಳಿಗೂ ತೊಂದರೆ ಆವಂದಿಲಕ ನೋಡಲ್ ಆಫೀಸರ್ಲೇನು ನೇಮಕ ಮತದಾನ ಪಂಡದ ವಿವರ ಬರೆಯರು. ಕೇರಳ ಗಡಿಭಾಗದಲ್ಲಿ ಒಟ್ಟು 1040 ಮಕ್ಕಳಿದ್ರು. ಅದರಲ್ಲಿ ಅತಿ ಹೆಚ್ಚು ಮಕ್ಕಳಿರುವಂಥ ತಲಪಾಡಿ ಗಡಿಭಾಗ. ಈ ಗಡಿಭಾಗ ತುಂಬ ಸೂಕ್ಷ್ಮವಾದ ಪ್ರದೇಶ ಮತ್ತು ಯಾವಾಗಲೂ ಜನಜಂಗುಳಿ ಮತ್ತು ಒಂದಷ್ಟು ವಾಹನಗಳಿರುವಂಥ ವ್ಯವಸ್ಥೆ ಇರುವಂತಹ ರಶ್ ಇರುವಂಥ ಒಂದು ಮಾರ್ಗವಾಗಿರುವುದರಿಂದ ಜಿಲ್ಲಾಡಳಿತ ಮತ್ತು ನಮ್ಮ PU ಇಲಾಖೆ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದೆ. ಇಲ್ಲಿಗೆ 22 ಸರ್ಕಾರಿ ಬಸ್ಸುಗಳನ್ನು ಹಾಗೆಯೇ 11 ಖಾಸಗಿ ಸಂಸ್ಥೆಗಳ ಕಾಲೇಜ್ ಬಸ್ಸುಗಳನ್ನು ಬಿಟ್ಟು ಪ್ರತಿಯೊಂದು ಬಸ್ಸಿನಲ್ಲಿ ಮ್ಯಾಕ್ಸಿಮಮ್ 30 ಮಕ್ಕಳು ಮಾತ್ರ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಲಿಕ್ಕಾಗಿ ಮ್ಯಾಕ್ಸಿಮಮ್ 30 ಮಕ್ಕಳನ್ನು ಮತ್ತು ಆ ಕೇರಳದಿಂದ ಬರುವ ಮಕ್ಕಳಿಗೆ ಎಲ್ಲರಿಗೂ ಕೂಡ ಟಿಫಿನ್ ತರಲಿಕ್ಕೆ ಹೇಳಿದ್ದೇವೆ. ಯಾರಿಗೂ ಕೂಡ ಈ ಪಾಸ್ ಕೂಡ ಬೇಡ ಅಂಥೇಳಿ ಜಿಲ್ಲಾಧಿಕಾರಿ ಅವರು ನಮ್ಮ ಕಾಸರಗೋಡಿನ ಡಿಸ್ಟ್ರಿಕ್ಟ್ ಕಲೆಕ್ಟರಲ್ಲಿ ಮಾತನಾಡಿ ಎಲ್ಲ ವ್ಯವಸ್ಥೆ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ನಿಜವಾಗಿ ಕೋವಿಡ್ ಈ ಸಂದರ್ಭದಲ್ಲಿ ಕೂಡ ಜಿಲ್ಲಾಧಿಕಾರಿಯವರು ಆವಾಗ ನಮ್ಮ ಉಪನಿರ್ದೇಶಕರನ್ನು ಕರೆದು ಏನೆಲ್ಲ ವ್ಯವಸ್ಥೆ ಆಗಿದೆ ಕೇರಳದಿಂದ ಬರುವ ಮಕ್ಕಳಿಗೆ ಆ ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ನಾವು ನಿಜವಾಗಿ ವಿದ್ಯಾರ್ಥಿಗಳ ಪರವಾಗಿ
ನಾನು ಇದರ ಸಂಚಾಲಕನಾಗಿ ಜಿಲ್ಲಾಧಿಕಾರಿಯವರಿಗೆ, ನಮ್ಮ ಜಿಲ್ಲೆಯ ಉಪನಿರ್ದೇಶಕರು ಮತ್ತು ಉಪನಿರ್ದೇಶಕ ಕಚೇರಿಯ ಎಲ್ಲ ಸಿಬ್ಬಂದಿಗಳು ಮತ್ತು ನಮ್ಮೆಲ್ಲ ಪ್ರಾಚಾರ್ಯರು ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಕೇವಲ ಈ ಕೇರಳ ರಾಜ್ಯದ ಮಕ್ಕಳನ್ನು ಮಾತ್ರ ಕರ್ಕೊಂಡು ಬರುವುದಲ್ಲ, ಜಿಲ್ಲೆಯಲ್ಲಿ ಟೋಟಲ್ 26,000 ಮಕ್ಕಳಿದ್ದಾರೆ, ಎಕ್ಸಾಮ್ ಬರೀತಿದ್ದಾರೆ. 33,000ಕ್ಕಿಂತ ಜಾಸ್ತಿ ಮಕ್ಕಳಿದ್ದರು, ಆದರೆ 6,000 ಮಕ್ಕಳು ಬೇರೆ ಜಿಲ್ಲೆಯವರಾದ್ರಿಂದ ಅವರು ಅವರವರ ಜಿಲ್ಲೆಯಲ್ಲಿ ಎಕ್ಸಾಮ್ ಬರೀತಾರೆ. ಹಾಗೆಯೇ ಒಂದು 45 ಮಕ್ಕಳು ಬೇರೆ ಜಿಲ್ಲೆಯವರು ಇಲ್ಲಿ ಬಂದು ಎಕ್ಸಾಮ್ ಬರೀತಿದ್ದಾರೆ. ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ನಮ್ಮ ಜಿಲ್ಲಾಡಳಿತ, ನಮ್ಮ ಉಪನಿರ್ದೇಶಕರು, ಹಾಗೆಯೇ ನಮ್ಮ ಉಪನಿರ್ದೇಶಕರ ಕಚೇರಿಯ ಸಿಬ್ಬಂದಿಗಳು, ನಮ್ಮೆಲ್ಲ ಪ್ರಾಚಾರ್ಯರ ಸಂಘದ ಪದಾಧಿಕಾರಿಗಳು ಹಾಗೂ ಎಲ್ಲ ಪ್ರಾಚಾರ್ಯರು, ಎಲ್ಲ ಸಿಬ್ಬಂದಿಗಳು ನೋಡಿರ್ಬೋದು. ಸಾಧಾರಣ ಇಲ್ಲೇ 100 ಜನ ಸಿಬ್ಬಂದಿಗಳು ಬಂದು ಅದನ್ನು ವ್ಯವಸ್ಥೆ ಮಾಡಿದ್ದಾರೆ. ದಿಂಜ ಪೋಡಿಗೆದ ನಡುಟು ದುಂಬು ಪೋಯಿನ ಇಂಗ್ಲಿಷ್ ಪರೀಕ್ಷೆ ಬರೆಯರ ಇನಿ ಅವಕಾಶ ತೆಗೆದಂಡು ಕೇರಳ ಕರ್ನಾಟಕ ಗಡಿಬಂದಿ ಇತ್ತಿನೆರ್ದ ಹತ್ರ ಕಾಸರಗೋಡು ಜಿಲ್ಲೆರ್ದು ತಂಕ್ಲೆಗೆ ಬರೆಯರೆ ಆವೊಂದಿಚ್ಚಾಂಡು ಇನಿ ಉಭಯ ಜಿಲ್ಲೆಲದ ಜಿಲ್ಲಾಡಳಿತ ಮಾತಾ ವ್ಯವಸ್ಥೆಯನ್ನು ಅಚ್ಚುಕಟ್ಟಾದ ಮತದನ್ನು ಪಡೆದು ವಿದ್ಯಾರ್ಥಿನಿ ರಶ್ಮಿ ಮಂಜೇಶ್ವರ ತಿಳಿಪಾಯರು. ವ್ಯವಸ್ಥೆಯನ್ನು ಒಳ್ಳೇದು ಮಾಡಿದೆ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅವರೆಲ್ಲ ಮಾಡಿದೆ. ಮತ್ತು ಎಲ್ಲ ಇದು ಬಸ್ ಅರೇಂಜ್ಮೆಂಟ್ಸ್ ಆಗಿದ್ದು 2 ಸೀಟಲ್ಲಿ 2 ಮೆಂಬರ್ಸ್, ಹಾಗೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅವರು ರೂಲ್ಸನ್ನು ಫಾಲೋ ಮಾಡಿ ಮಾಡಿದ್ದಾರೆ. ಸೊ ಆದಷ್ಟು ಬೇಗ ಎಕ್ಸಾಮನ್ನು ಮುಗಿಸಲಿಕ್ಕೆ ನಾವು ಗೌರ್ಮೆಂಟಲ್ಲಿ ಮಾಡಿದ್ದಾರಲ್ಲ, ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೇವೆ. ಮತ್ತು ಎಷ್ಟು ಒಳ್ಳೆ ಅರೇಂಜ್ಮೆಂಟ್ಸ್ ಅದು ಮಾಡಿದ್ದಾರೆ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತೇವೆ ನಾವು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಹರ್ಷಾದ್ ವರ್ಕಾಡಿ ಪಾತ್ರರಂದು ರಡ್ಡು ಜಿಲ್ಲೆದ ಸಮನ್ವಯರ್ದು ಇನಿ ಕಾಸರಗೋಡು ಜಿಲ್ಲೆದ 755 ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯರೆ ಮಾತಾ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಶಿಕ್ಷಣ ಇಲಾಖೆ ಮಲ್ತದಿತ್ತದು. ಅವು ಅಚ್ಚುಕಟ್ಟಾದ ಒವ್ವೆ ಗೊಂದಲ ಆವಂದಿಲಕ ಸಮಯದ ಸರಿಯಾದ ಮಲ್ತೇರ್ಪಂಡು ತೆರಿಪಾಯರು. ಸುಮಾರು 1046 ವಿದ್ಯಾರ್ಥಿಗಳು ಕಾಸರಗೋಡು ಜಿಲ್ಲೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಿ ಪರೀಕ್ಷೆ ಬರೀತಾ ಇದ್ದಾರೆ. ಅದರಲ್ಲಿ ಸುಮಾರು 760 ವಿದ್ಯಾರ್ಥಿಗಳು ಈ ಒಂದು ತಲಪಾಡಿ ಗಡಿಯ ಮೂಲಕ ಪ್ರವೇಶಿಸ್ತಾ ಇದ್ದಾರೆ. ಬಾಕಿ ಸಾರಡ್ಕ ಇನ್ನಿತರ ಒಳ ಮಾರ್ಗದಲ್ಲಿರುವಂತಹ ಗಡಿಯ ಮೂಲಕ ಪ್ರವೇಶಿಸ್ತಾರೆ. ಸೊ 760 ವಿದ್ಯಾರ್ಥಿ ಏಕಕಾಲದಲ್ಲಿ ಇಲ್ಲಿ ತಲುಪುವಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಬಹಳ ಒಳ್ಳೆಯ ಕೆಲಸವನ್ನು ಮುತುವರ್ಜಿಯನ್ನು ವಹಿಸಿದೆ. ಜೊತೆಗೆ ಕಾಸರಗೋಡು ಜಿಲ್ಲಾಡಳಿತ ಕೂಡ ಅವರಿಗೆ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಈ ವ್ಯವಸ್ಥೆ, ಇದರ ಜೊತೆಗೆ ವಿದ್ಯಾಭ್ಯಾಸ ಇಲಾಖೆ ಇರ್ಬೋದು, ಪ್ರಿನ್ಸಿಪಾಲ್ ಅಸೋಸಿಯೇಷನ್ ಇರ್ಬೋದು, ಅವರೆಲ್ಲ ಜಂಟಿಯಾಗಿ ಸೇರಿಕೊಂಡು ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕೋವಿಡ್ ಮಹಾಮಾರಿಯ ಬಳಿಕ ತತ್ತರಿಸಿದಂಥ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಒಂದು ಆಚೆ ಈಚೆ ಹೋಗುವಂಥ ವ್ಯವಸ್ಥೆ ಇರಲಿಲ್ಲ. ಪಾಸಿನ ಮೂಲಕ ಮಾತ್ರ ಪ್ರವೇಶದ ವ್ಯವಸ್ಥೆ ಇತ್ತು. ಆದರೆ ಈ ಒಂದು ಹಾಲ್ ಟಿಕೆಟ್ ಮೂಲಕ ಮಾತ್ರ ಪ್ರವೇಶಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಆ ಮಕ್ಕಳಿಗೆ ಒಂದು ದ್ವಂದ್ವತೆ ಇತ್ತು ಎಂದು ಕಳೆದ 1 ತಿಂಗಳಿಂದ ಹೇಗಪ್ಪ ಹೋಗಿ ಪರೀಕ್ಷೆ ಬರೆಯುವುದಂತ. ಆದರೆ ಅದಕ್ಕೆಲ್ಲ ಒಂದು ಪೂರ್ಣ ವಿರಾಮವನ್ನು ಹಾಕಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಒಳ್ಳೆಯ ಕೆಲಸವನ್ನು ಮಾಡಿದೆ. ಅವರ ಜೊತೆಗೆ ಪ್ರಿನ್ಸಿಪಾಲ್ ಅಸೋಸಿಯೇಷನ್ ಅವರು ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ, ವಿದ್ಯಾಭ್ಯಾಸ ಇಲಾಖೆಯವರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ, ಇಡೀ ತಂಡಕ್ಕೆ ನಾನು ಪೂರ್ಣವಾಗಿ ಕಾಸರಗೋಡು ಜಿಲ್ಲೆಯ ಜನತೆಯ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾಡಿದ SSLC ಎಕ್ಸಾಮ್ ಕೂಡ ಇದೆ, ಪರೀಕ್ಷೆ ಇದೆ. ಅವತ್ತು ಕೂಡ ಸುಮಾರು ದಕ್ಷಿಣ ಕಾಸರಗೋಡು ಜಿಲ್ಲೆಯ 1000ಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳು ಬಂದು ಇಲ್ಲಿ ಪರೀಕ್ಷೆ ಬರೆಯುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ಕೂಡ ಇದೇ ರೀತಿಯ ಒಂದು ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳು ತಲುಪುವಂತಾದರೆ ಖಂಡಿತವಾಗಿ ಇದು ಒಳ್ಳೆಯ ಒಂದು ವ್ಯವಸ್ಥೆ, ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ಯಾವುದೇ ವಿದ್ಯಾರ್ಥಿಗಳಿಗೆ ಒಂದು ಚೂರು ಕೂಡ ಸಮಸ್ಯೆ ಬರದ ರೀತಿಯಲ್ಲಿ, ಕಷ್ಟ ಉಂಟಾಗದ ರೀತಿಯಲ್ಲಿ, ಅವರ ರಕ್ಷಕರಿಗೆ ಸಮಸ್ಯೆ ಉಂಟಾಗದ ರೀತಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾಡಳಿತದಲ್ಲಿ ಮಾಡುವ ಮೂಲಕ ಅವರಿಗೆ ಪರೀಕ್ಷೆ ಬರೆಯಲಿಕ್ಕೆ ಅನುವು ಮಾಡಿಕೊಡುವ ಮೂಲಕ ಅವರ ಭವಿಷ್ಯಕ್ಕೆ ಒಂದು ಒಳ್ಳೆಯ ಸಹಕಾರಿಯಾಗಿದೆ. ಅದಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಈ ಕೆಲಸಕ್ಕೆ ನಾನು ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ.